ಐತಿಹಾಸಿಕ 15ನೇ ವರ್ಷದ ಮಿಯಾರೋ ಲವಕುಶ ಜೋಡುಕೆರೆ ಕಂಬಳಕ್ಕೆ ಚಾಲನೆ ದೊರಕಿತು. ಕಾರ್ಕಳ ಶಾಸಕ ವಿ ಸುನಿಲ್ ಕುಮಾರ್ ಅವರು ಕಂಬಳಕ್ಕೆ ಚಾಲನೆಯನ್ನ ನೀಡಿದ್ರು. ಕಂಬಳ ಯಶಸ್ವಿಯಾಗಲು ಆಗಮಿಸಿದ ಗಣ್ಯರು ಶುಭ ಕೋರಿದ್ರು. ಕಾರ್ಕಳ ತಾಲೂಕಿನ ಮಿಯಾರು ಕಂಬಳ ಸಮಿತಿ, ಮಂಗಳೂರಿನ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ ಇವುಗಳ ಸಹಯೋಗದಲ್ಲಿ ತಾಲೂಕಿನ ಐತಿಹಾಸಿಕ 15ನೇ ವರ್ಷದ ಮಿಯಾರು ಲವಕುಶ ಜೋಡುಕೆರೆ ಬಯಲು ಕಂಬಳಕ್ಕೆ ಶಾಸಕ ವಿ ಸುನಿಲ್ ಕುಮಾರ್ ಅವರು ಚಾಲನೆ ನೀಡಿದರು. ಮಿಯಾರು ಮಹಲಿಂಗೇಶ್ವರ ದೇವಾಲಯದ ಪ್ರಧಾನ ಅರ್ಚಕ ಹರಿದಾಸ್ ಭಟ್ ಅವರು ಚಾಲನೆ ನೀಡಿ ಮಾತನಾಡಿ, ಕರಾವಳಿಯ ಪ್ರಸಿದ್ಧ ಕ್ರೀಡೆ ಎನಿಸಿದ ಲವಕುಶ ಜೋಡುಕೆರೆ ಕಂಬಳ ಮಿಯಾರಿನಂತಹ ಗ್ರಾಮೀಣ ಭಾಗದಲ್ಲಿ ಎಲ್ಲರ ಸಹಕಾರದಿಂದ ಯಶಸ್ವಿಯಾಗಿ ನಡೆಯುತ್ತಿದೆ. ನೂರಾರು ರೈತರು ಇದರಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದಾರೆ. ಕಂಬಳ ಯಶಸ್ವಿಯಾಗಿ ನಡೆಯುವಂತಾಗಲಿ ಎಂದು ಶುಭ ಹಾರೈಸಿದರು. ಮಾತರೆಗಳ ಕಮಿಟಿದಾಗ್ಲಿಗೆ ಗ್ರಾಮದ ಮಾತ ಧರ್ಮದ ದೇವರನ್ನಾಗಲ್ಲ ಸಮಸ್ತ ದೇವತೆಗಳ ಮಿಯಾರು ಚರ್ಚಿನ ಧರ್ಮಗುರು ರೆವರೆಂಡ್ ಫಾದರ್ ಜರಾಮ್ ಮಂತೇರೋ ಅವರು ಮಾತನಾಡಿ, ಕಾನೂನಾತ್ಮಕವಾಗಿ ಶಾಂತಿಯುತವಾಗಿ ಕಂಬಳ ನಡೆಯಲಿ ಎಂದು ಶುಭ ಹಾರೈಸಿದರು. ಕಳೆದ 6 ವರ್ಷಗಳಿಂದ ಸತತವಾಗಿ ಈ ಉತ್ಸವಕ್ಕೆ ನಾನು ತಪ್ಪದೇ ಬಂದಿದ್ದೇನೆ. ಏಕೆಂದು ಹೇಳಿದರೆ ಈ ಉತ್ಸವ ನಮ್ಮ ಚರ್ಚಿನ ಹಿಂಬದಿಯಲ್ಲಿರುವ ಈ ಮೈದಾನದಲ್ಲಿ ಅತಿ ಸಾಮೀಪ್ಯವನ್ನು ನಮಗೆ ಕೊಡುತ್ತದೆ, ಶುಭವನ್ನು ಕೊಡುತ್ತೇವೆ. ಇಂದು ಹಾಗೂ ನಾಳಿನ ದಿನ ಈ ಉತ್ಸವ ನಡೆಯುವಾಗ ದೇವರು ಕಂಬಳ ಸಮಿತಿಯ ಕಾರ್ಯಾಧ್ಯಕ್ಷ ಜೀವನ್ ದಾಸ್ ಹಟ್ಯಂತಾಯ, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ನಿರ್ಮಲಾ, ಉಪಾಧ್ಯಕ್ಷ ಮಾಧವ ಕಾಮತ್, ಗೌರವಾಧ್ಯಕ್ಷ ಮಾಜಿ ಶಾಸಕ ಎಚ್ ಗೋಪಾಲ್ ಭಂಡಾರಿ, ಮುನಿಯಾಲು ಉದಯ್ ಕುಮಾರ್ ಶೆಟ್ಟಿ, ಮಂಗಳೂರಿನ ನವೋದಯ ಗ್ರಾಮ ವಿಕಾಸ ಚಾರಿಟೇಬಲ್ ಟ್ರಸ್ಟ್ನ ಸುನಿಲ್ ಪಚಗೋಳಿ, ಸುಧಾಕರ್ ಶೆಟ್ಟಿ, ಉಪಾಧ್ಯಕ್ಷ ಭಾಸ್ಕರ್ ಎಸ್ ಕೋಟ್ಯನ್, ರವೀಂದ್ರ ಕುಮಾರ್ ಕುಕುಂದೂರು, ವಿಜಯ್ ಕುಮಾರ್ ಕಂಗಿನಮೆನೆ ನೂರಾಳ್ಬೆಟ್ಟು, ಎಪಿಎಂಸಿ ಮಾಜಿ ಅಧ್ಯಕ್ಷ ನಕ್ರೆ ಆಂಥೋನಿ ಡಿಸೋಜಾ, ಜಿಲ್ಲಾ ಪಂಚಾಯತ್ ಸದಸ್ಯ ದಿವ್ಯಶ್ರೀ ಅಮೀನ್, ಉದಯ ಎಸ್ ಕೋಟ್ಯನ್ ಮೊದಲಾದವರು ಉಪಸ್ಥಿತರಿದ್ದರು. ಕೆಎಂ ಖಲೀದ್, ವಿ4 ನ್ಯೂಸ್ 24/7 ಕಾರ್ಕಳ.